ಹಿಂದೂ ಮಹಿಳೆಯರಿಬ್ಬರು ಮುಸ್ಲಿಂ ದಂಪತಿಯ ಜೊತೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಾರೆಂಬ ಸಿಟ್ಟಿನಲ್ಲಿ ಮಹಿಳೆಯರಿಗೆ ಹಲ್ಲೆ ನಡೆಸಿ ಜೀವ ಬೆದರಿಕೆಯೊಡ್ಡಿದ್ದ ಪ್ರಕರಣದಲ್ಲಿ ಆರೋಪಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಮೂಡಬಿದ್ರೆ ಶಾಸಕರ ಪ್ರಭಾವದಿಂದಾಗಿ ಆರೋಪಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಸ್ವತಃ ಶಾಸಕರೇ ಠಾಣೆಗೆ ತೆರಳಿ ಆರೋಪಿಗಳನ್ನು ಕರೆತಂದಿದ್ದು ನೈತಿಕ ಪೊಲೀಸ್ ಗಿರಿಗೆ ಬೆಂಬಲ ನೀಡಿದ್ದಾರೆ ಎಂದು ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಈ ಘಟನೆಯನ್ನ ಆರೋಪಿ ತನ್ನ ಸ್ಟೇಟಸ್ನಲ್ಲಿ ಹಾಕಿ ಸಂಭ್ರಮಿಸಿ ಕಾನೂನಿಗೆ ಸವಾಲೊಡ್ಡಿದ್ದಾರೆ ಎಂದು ಆರೋಪಿಸಿದರು. ಈಗಿನ ಶಾಸಕರು ಬೆಂಬಲ ನೀಡುತ್ತಿರುವುದರಿಂದ ಜನರಲ್ಲಿ ಭಯದ ವಾತಾವರಣ ಉಂಟಾಗಿದೆ. ಜಿಲ್ಲಾ ಪೊಲೀಸ್ ಕಮಿಷನರ್ಗೆ ದೂರು ನೀಡಲಾಗುವುದು. ಅಲ್ಲದೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಮೂಲಕ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಲಾಗುವುದೆಂದು ಹೇಳಿದರು. ಭಯದ ವಾತಾವರಣ ನಿರ್ಮಾಣ ಆಗಿದೆ. ಆ ವ್ಯಕ್ತಿಯ ಮೇಲೆ 13 ಕೇಸ್ಗಳಿದೆ ಮೂಡಬಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ. ಇವತ್ತು ನಾವು ಪ್ರೆಸ್ ಮಾಡಿದ್ದಕ್ಕೆ ನಾಳೆ ನನಗೂ ಅವನು ಧಮಕಿ ಹಾಕ್ಬೋದು. ಒಬ್ಬ 13 ಕೇಸ್ ಇದ್ದಂಥ ವ್ಯಕ್ತಿಯನ್ನು ಬಿಡಿಸಲಿಕ್ಕೆ MLA ಅವರೇ ನಾಚಿಕೆಗೆಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಂತ ಹೇಳಿದರೆ ಇವತ್ತು ಪ್ರಜಾಪ್ರಭುತ್ವ ಎಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಇದು ಪ್ರಶ್ನಾರ್ಹ. ಪೊಲೀಸ್ ಇಲಾಖೆ ಮೇಲೆ ಒತ್ತಡ, ಇದನ್ನೆಲ್ಲ ನ್ಯಾಯಾಂಗದ ಮೇಲೆ ಒತ್ತಡ ತಂದು ಆ ಕ್ರಿಮಿನಲ್ ಸೆಕ್ಷನನ್ನೇ ಚೇಂಜ್ ಮಾಡಿಸಿದ್ದಾರೆ. ಒಬ್ಬ 13 ಕ್ರಿಮಿನಲ್ ಕೇಸ್ಗಳಿದ್ದಂಥ ಒಬ್ಬ ವ್ಯಕ್ತಿಯನ್ನು ರಾತ್ರಿ ಅದು ಕೂಡ ಕೋಮು ಭಾವನೆಯನ್ನು ಕೇಳಿಸುವಂತಹ ಒಂದು ಇದು. ಯಾಕೆಂದರೆ ಮುಸ್ಲಿಂ ದಂಪತಿಗಳ ಕಾರ್ನಲ್ಲಿ ಈ 2 ಹೆಣ್ಣು ಮಕ್ಕಳು ಹೋಗ್ತಾ ಇದ್ರು. ಅವರಿಗೆ ಥಳಿಸಿದ ಮೇಲೆ ಅರೆಸ್ಟ್ ಆಗುವುದು ಆ ವ್ಯಕ್ತಿಯನ್ನು. ನಾವು ಯಾರು ಕಂಪ್ಲೇಂಟ್ ಕೊಟ್ಟದ್ದಲ್ಲ. ಪೊಲೀಸ್ ಕಮಿಷನರು ಮಂಗಳೂರಿನಿಂದ ಅವರೇ ನೇರವಾಗಿ ಅವರಿಗೆ ಮೆಸೇಜ್ ಬಂದು ಅವರು ಅರೆಸ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ವಾರ್ತಾ ಭಾರತಿಯಲ್ಲಿ ಬಂದಂತ ಆ ಸೆಕ್ಷನ್ ಚೇಂಜ್ ಮಾಡ್ತಾರೆ ಸ್ಟೇಷನ್ನಲ್ಲಿ. ಇದು ಪ್ರಶ್ನಾರ್ಹ. ಮೂಡಬಿದ್ರೆಯಲ್ಲಿ ಯಾವುದೇ ವ್ಯಕ್ತಿಗೆ ಭದ್ರತೆ ಇಲ್ಲ. ಈ ವ್ಯಕ್ತಿಯಿಂದ ಮುಂದುವರಿದ್ರೆ MLA ಕಚೇರಿನ ಎದುರು ನಾವು ಧರಣಿ ಕೂತ್ಕೊಳ್ಬೇಕಾಗ್ತದೆ. ಹಲ್ಲೆ ಮಾಡಿದವ್ರ ಮೇಲೆ ಇವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈ MLA ಇಂದ ಏನು ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಮೂಡಬಿದ್ರೆಯಲ್ಲಿ? ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಲೇರಿಯನ್ ಸಿಕ್ವೇರ, ಪುರಸಭಾ ಸದಸ್ಯರಾದ ಸುರೇಶ್ ಕೋಟ್ಯಾನ್, ಪುರಂದರ ದೇವಾಡಿಗ, ಕಾಂಗ್ರೆಸ್ ವಕ್ತಾರ ರಾಜೇಶ್ ಕಡಲಕೆರೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.